ಖ್ಯಾತ ವೈದ್ಯರು ವೃತ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದ ಶಿಕ್ಷಣ ತಜ್ಞ ಸಾಮಾಜಿಕ ಧುರೀಣರಾದ ಡಾಕ್ಟರ್ ಎಂಆರ್ ಶೆಟ್ಟಿ ಅವರು ಇತ್ತೀಚೆಗೆ ನಿಧನರಾಗಿದ್ದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಸಭೆಯು ನಗರದ ಕಾವೂರಿನ ಎಂವಿ ಶೆಟ್ಟಿ ಕಾಲೇಜು ಮತ್ತು ಮಂಗಳೂರಿನ ಟಿಎಂಎಫ್ಐ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಕಾವೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನಲ್ಲಿ ಡಾಕ್ಟರ್ ಮರಕಡ ರಾಮ್ಗೋಪಾಲ್ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಪುಷ್ಪನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಲೀಲಾವತಿ ಶೆಟ್ಟಿ ಕಾಲೇಜ್ ಆಫ್ ಎಜುಕೇಷನ್ನ ಪ್ರಿನ್ಸಿಪಲ್ ಡಾಕ್ಟರ್ ಆರತಿ ಶೆಟ್ಟಿ ಅವರು ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಸ್ಥಾಪಕರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸಾಧನೆ ಅಪಾರ. ವೈದ್ಯಕೀಯ ರಂಗದಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಪ್ರಾರಂಭಿಸುವಲ್ಲಿ ಅವರ ಪಾತ್ರ ಮಹತ್ತರವಾದುದು ಅಂತ ಹೇಳಿದರು. ಡಾಕ್ಟರ್ ಎಂ ರಾಮ್ಗೋಪಾಲ್ ಶೆಟ್ಟಿ was a man of golden heart. He was a vascular surgeon by profession and he instituted the Dr. M. Shetty Memorial Trust and has started 8 different colleges, a few under Rajiv Gandhi University and a few under Mangalore University. His main aim is to serve the people, the needy society. That was his vision and we are trying to fulfill his vision. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂವಿ ಶೆಟ್ಟಿ ಗ್ರೂಪ್ ಆಫ್ ಕಾಲೇಜಿನ ಅಕಾಡೆಮಿಕ್ಸ್ ಡೈರೆಕ್ಟರ್ ಡಾಕ್ಟರ್ ಸುಮಾ ಎಸ್ ರೈ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಹೆಲ್ತ್ ಸೈನ್ಸ್ನ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್ ಆಲಿ, ಸೂಪರಿಂಟೆಂಡೆಂಟ್ ಅಪ್ಪು ಶೆಟ್ಟಿ, ಕಾಲೇಜಿನ ಪ್ರಿನ್ಸಿಪಲ್, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದೇ ವೇಳೆ ಮಂಗಳೂರಿನ ಟಿಎಂಎಫ್ಐ ಸಭಾಂಗಣದಲ್ಲಿ ಡಾಕ್ಟರ್ ಎಂಆರ್ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಮಾತನಾಡಿದ ಎನಪೋಯ ಸಂಸ್ಥೆಯ ಚೇರ್ಮನ್ ಅಬ್ದುಲ್ ಕುನ್ನಿ ಅವರು, ಎಂಆರ್ ಶೆಟ್ಟಿ ಅವರು ನಮ್ಮನ್ನೆಲ್ಲರನ್ನ ಅಗಲಿದ್ದಾರೆ. ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಮೂಲಕ ನರ್ಸಿಂಗ್, ಫಿಸಿಯೋಥೆರಪಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇತ್ಯಾದಿ ಕೋರ್ಸ್ಗಳನ್ನು ಮಂಗಳೂರಿನ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಪ್ರಾರಂಭಿಸಿದ ರೂವಾರಿ ಅಂತ ಹೇಳಿದರು. I also know him to be a very wonderful human being and a professional par excellence. On the medical and educational front, Dr. M.R. Shetty was truly a pioneer and an eminent and well-known vascular surgeon. He was the first to start professional healthcare institutions such as nursing, physiotherapy and speech and hearing in Mangalore. He was a role model for others to follow. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.